ಮಣಿಪುರ ರಾಜ್ಯದಲ್ಲಿ ಕಳೆದ 2 ತಿಂಗಳಿನಿಂದ ಗಲಭೆ ನಡೆಯುತ್ತಿದ್ದು 100ಕ್ಕೂ ಮಿಕ್ಕಿದ ಜನ ಸಾವನ್ನಪ್ಪಿದ್ದು, ಗಲಭೆಯನ್ನು ತಡೆಯುವಲ್ಲಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಪುತ್ತೂರು ಕ್ರಿಶ್ಚಿಯನ್ ಕಮ್ಯುನಿಟಿ ಅಧ್ಯಕ್ಷ ಮೌರೀಸ್ ಮಸ್ಕರೇನಸ್ ಅವರು ಹೇಳಿದರು. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಣಿಪುರದಲ್ಲಿ ಮಿಥೈ ಮತ್ತು ಕುಕ್ಕಿ ಜನಾಂಗಗಳ ಮಧ್ಯೆ ನಿರಂತರ ಗಲಭೆ ನಡೆಯುತ್ತಿದ್ದು, ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಗಲಭೆ ಆರಂಭಗೊಂಡಿದೆ. ಪುತ್ತೂರು ಠಾಣೆಯಿಂದ ಬಂಡುಕೋರರು ಪೊಲೀಸ್ ರೈಫಲ್ಗಳನ್ನು ದೋಚಿದ ಘಟನೆ ನಡೆದಿದೆ. ಮಣಿಪುರದಂತಹ ಪುಟ್ಟ ರಾಜ್ಯದಲ್ಲಿ ಇಷ್ಟೊಂದು ಗಂಭೀರ ಸ್ವರೂಪದ ಗಲಭೆಗಳು ಆಗುತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಗಲಭೆ ಹತ್ತಿಕ್ಕುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಮಣಿಪುರದಲ್ಲಿ ಕಳೆದ ವರ್ಷ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಮಣಿಪುರದಲ್ಲಿ ಈ ಹಿಂದೆ ಇರುವಂತಹ ವ್ಯವಸ್ಥೆಯನ್ನು ಬದಲಿಸುವ ಅಗತ್ಯವಿದೆ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಲ್ಲಿ ಈ ಬದಲಾವಣೆ ತರುವುದಾಗಿ ಹೇಳಿದ್ದರು. ಅದೇ ರೀತಿಯ ಬದಲಾವಣೆ ಇದೀಗ ಮಣಿಪುರದಲ್ಲಿ ನಡೆಯುತ್ತಿದ್ದು, ಗಲಭೆಯ ಹಿಂದೆ ಆರ್ಎಸ್ಎಸ್ ಕೈವಾಡವಿದೆ ಎಂದು ಅವರು ಆರೋಪಿಸಿದರು. ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರವೇಶಿಸಬೇಕು, ಮಣಿಪುರದಲ್ಲಿ ಅಧಿಕಾರ ನಡೆಸುತ್ತಿರುವ ಸರ್ಕಾರವನ್ನು ಅಮಾನತುಗೊಳಿಸಬೇಕೆಂದು ಅವರು ಒತ್ತಾಯಿಸಿದರು. ಕುಕ್ಕಿ ಜನಾಂಗದವರು ತಗೊಳ್ಳೋದಲ್ಲ, ನಾವು ತಗೊಳ್ಳೋದು ಅಲ್ಲ. ಆ ಬಗ್ಗೆ ಸರ್ಕಾರ ಏನಾದರೂ ತೀರ್ಮಾನ ತಗೊಳ್ಳಿ ಅಲ್ವಾ? ಅದನ್ನು ತಗೊಳ್ತಾ ಇಲ್ಲ. ಅವರಿಗೆ ಮೀಸಲಾತಿ ಕೊಡುವುದಾದ್ರೆ ಕೊಡಲಿ, ಕಾನೂನು ಪ್ರಕಾರ ಸಂವಿಧಾನ ಪ್ರಕಾರ ಕೊಡ್ಲಿಕ್ಕೆ ವಿರೋಧ. ಈಗ ಹೈಕೋರ್ಟ್ ಮೀಸಲಾತಿ ಕೊಡಿ ಅಂತ ಹೇಳಲಿಲ್ಲ, ಮೀಸಲಾತಿ ಕೊಡಿ ಅಂತ ಹೈಕೋರ್ಟ್ ಆರ್ಡರ್ ಮಾಡಲಿಲ್ಲ. ಆ ಬಗ್ಗೆ ಪರಿಶೀಲಿಸಿ ಅಂತ ಹೇಳಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲ, ಹೌದು. ಫಸ್ಟ್ ಪ್ರತಿಭಟನೆ ಕೊಡಬಾರ್ದು, ಅವ್ರಿಗೆ ಕೊಡಬಾರ್ದು, ಅದು ಇದ್ದದ್ದೇ ಅಲ್ಲ ಸರ್. ಅದು ಎರಡೂ ಕಡೆಯಲ್ಲಿ ಸಹ, ಎರಡೂ ಜನಾಂಗದಲ್ಲಿ ಸಹ ಇದ್ದದ್ದೇ. ನಿಮಗೆ ಕೊಡುವಾಗ ನಮಗೆ ಇದಾದ್ರು, ನಮಗೆ ಕೊಡುವ. ಆದರೆ ಇಲ್ಲಿ ವಿಫಲತೆ ಯಾರ್ದು? ಸರ್ಕಾರದ ವಿಫಲತೆ ಬಗ್ಗೆ ನಾವು ಮಾತಾಡ್ತೇವೆ. ನಾಳೆ ಕುಕ್ಕಿ ಜನಾಂಗದವರು ಮೈತೈ ಜನಾಂಗದವರು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗ್ತಾರೆ. ಅವರಿಗೇನೇ ಇಲ್ಲ, ಅವರು ಅಲ್ಲೇ ಜನರು. ಹೌದು, ಮೇ 3ಕ್ಕೆ ರ್ಯಾಲಿ ಮಾಡಿದ್ರಲ್ಲ ಮೈತೈ ಕುಕ್ಕೀಸ್ ಮಾಡೋ ಗಲಾಟೆ ಆಗಲಿ. ಮೇ 3ರ ನಂತರ ಗಲಾಟೆ ಆಗೋದು. ಅವರಿಗೆ ಎಂತ, ಅವರಿಗೆ ಈಗ ಮನೆ ಮಟ್ಟ ಕಳ್ಕೊಂಡವರಿಗೆ ಪರಿಹಾರ ಕೊಡಬೇಡ್ವಾ? ಅದರ ಬಗ್ಗೆ ಯಾರು ಮಾತಾಡೋದು? ನಮಗೆ ಒಂದೇ ಫಸ್ಟಲ್ಲಿ ಶಾಂತಿ ನೆಲೆಸಬೇಕು, ಜನರ ಹಕ್ಕನ್ನು ಮೊಟಕುಗೊಳಿಸಬಾರ್ದು. ಜನರಿಗೆ ನಮ್ಮ ಸಂವಿಧಾನಬದ್ಧ ಹಕ್ಕನ್ನು ಚಲಾಯಿಸಲಿಕ್ಕೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಲಿ. ಈಗ ಇಲ್ಲ, ಅದೇ ನಮ್ಮ ಪ್ರೊಟೆಸ್ಟ್. ಅದು ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಬುಡಕಟ್ಟಾಗಲಿ, ಯಾವುದಾಗಲಿ ಅದು ಪ್ರಶ್ನೆ ಅಲ್ಲ. ಜನರಿಗೆ ತೊಂದರೆ ಆಗ್ಬಾರ್ದು. ಈಗ ತೊಂದರೆ ಆಗ್ತಾ ಉಂಟು, ಹೆಣಗಳು ಬಿದ್ದಿದ್ದಾರೆ.